ಕೊರೋನಾ ನಂತರ ಜನ ನಗೋದನ್ನೇ ಮಾಡ್ತಿದ್ದಾರೆ. ಎಲ್ಲರೂ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ಆದ್ರೆ ಈ ಮಧ್ಯೆ ಕೋಸ್ಟಲ್ ವುಡ್ ಎಲ್ಲರನ್ನ ನಗಿಸೋಕೆ ರೆಡಿಯಾಗಿದೆ. ಎಸ್ ವೀಕ್ಷಕರೇ, ಇದೇ ಫೆಬ್ರವರಿ 8ರಂದು ಕೋಸ್ಟಲ್ ವುಡ್ ನ ಫೇಮಸ್ ಹೀರೋ ರೂಪೇಶ್ ಶೆಟ್ಟಿ ಅವರು ಚಿತ್ರಕಥೆ ಬರೆದು ನಾಯಕನಾಗಿ ನಟಿಸಿರುವ ಬಹು ನಿರೀಕ್ಷಿತ ಗಮ್ಜಲ್ ಚಿತ್ರದ ಟ್ರೇಲರ್ ಲಾಂಚ್ ಆಗಲಿದೆ. ಅಡ್ಯಾರು ಸಹ್ಯಾದ್ರಿ ಕಾಲೇಜ್ನಲ್ಲಿ ಚಿತ್ರದ ಟ್ರೇಲರ್ ರಿಲೀಸ್ ಆಗ್ತಾ ಆಯಿತು. ಫೆಬ್ರವರಿ 19ರಂದು ಕರಾವಳಿಯ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ತೆರೆ ಕಾಣಲಿದೆ. ಗಮ್ಜಲ್ ಚಿತ್ರಕ್ಕೆ ಪ್ರಸನ್ನ ಶೆಟ್ಟಿ ಅವರು ಸಂಭಾಷಣೆ ಬರೆದಿದ್ದು, ಡಾರೆಲ್ ಮತ್ತು ಜಾಯಲ್ ರವರ ಸಂಗೀತವಿದೆ. ಇನ್ನು ಪ್ರೇಕ್ಷಕರನ್ನ ನಗಿಸೋಕೆ ಕೋಸ್ಟಲ್ ವುಡ್ ನ ನಿರೀಕ್ಷಿತ ಹಾಸ್ಯ ಕಲಾವಿದರಾದ ನವೀನ್ ಟಿ ಪಡೀಲ್, ಅರವಿಂದ ಬೋಳಾರ್, ಭೋಜರಾಜ ವಾಮಂಜೂರು, ಉಮೇಶ್ ಮಿಜ್ಜರ್, ಪ್ರಸನ್ನ ಶೆಟ್ಟಿ, ಸಂದೀಪ್ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ.